ಕಲೆ ಹಾಗೂ ಕಲಾವಿದರನ್ನು ಪೋಷಿಸುವ ನಿಟ್ಟಿನಲ್ಲಿ ಕಾರ್ಯಾಚರಿಸುವ ಚಿಕ್ಕ ಮೇಳಗಳ ಒಕ್ಕೂಟ ಎಂಬ ಸಂಸ್ಥೆ ಕಳೆದೆರಡು ವರ್ಷಗಳ ಹಿಂದೆ ಅಸ್ತಿತ್ವಕ್ಕೆ ಬಂದಿದೆ. 2025ರ ತಿರುಗಾಟವನ್ನು ಜೂನ್ 5ರಂದು ತಳಕಳ ಕಾಶಿ ಶ್ರೀ ವಿಶ್ವನಾಥ ದೇವಸ್ಥಾನದಲ್ಲಿ ಯಕ್ಷ ಪ್ರದರ್ಶನ ಮಾಡಿ ಗೆಜ್ಜೆ ಮುಹೂರ್ತದೊಂದಿಗೆ ಗಣ್ಯರ ಉಪಸ್ಥಿತಿಯಲ್ಲಿ ಚಾಲನೆ ನೀಡಲಾಗುವುದು ಎಂದು ಒಕ್ಕೂಟದ ಅಧ್ಯಕ್ಷರಾದ ಸರಪಾಡಿ ಅಶೋಕ್ ಶೆಟ್ಟಿಯವರು ಹೇಳಿದ್ದಾರೆ. ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಈ ಬಗ್ಗೆ ಮಾಹಿತಿಯನ್ನು ನೀಡಿದರು. ಪ್ರಸ್ತುತ ನೋಂದಾಯಿತ ಸಂಸ್ಥೆಯೊಂದಿಗೆ ತಮ್ಮ ತಂಡವನ್ನು ನೋಂದಾಯಿಸಿಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಸಂಚರಿಸುವ ಬಡ ಕಲಾವಿದರ ಚಿಕ್ಕ ಮೇಳದ ಕಲಾ ತಂಡದಲ್ಲಿರುವ ಕಲಾವಿದರಿಗೆ ಕಾನೂನಿನಡಿಯಲ್ಲಿ ರಕ್ಷಣೆ ನೀಡಬೇಕು. ಅಲ್ಲದೆ ನಮ್ಮೊಂದಿಗೆ ನೋಂದಾಯಿಸದೆ ಅಶಿಸ್ತು ಅಸಭ್ಯತೆಯ ಮೂಲಕ ನೋಂದಾಯಿತ ನಮ್ಮಿ ಚಿಕ್ಕ ಮೇಳದ ಒಕ್ಕೂಟದ ವ್ಯವಸ್ಥೆಗೆ ಭಂಗ ತರುವ ಅನಧಿಕೃತ ಚಿಕ್ಕ ಮೇಳದ ಹೆಸರಿನಲ್ಲಿ ತಿರುಗಾಟ ಮಾಡಿದರೆ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಂಡು ನೈಜ ಕಲಾವಿದರ ಬದುಕಿಗೆ ಸಹಕರಿಸಬೇಕು ಎಂದು ತಿಳಿಸಿದ್ದಾರೆ. ಮನೆ ಮನೆ ಯಕ್ಷಗಾನ ಅಂತಲೂ ಇದನ್ನು ಹೇಳ್ತಾರೆ. ಬಾಲಗೋಪಾಲ ಅಂತಲೂ ಹೆಸರಿದೆ. ಇದು ಯಾವುದಾದ್ರೂ ಒಂದು ಪುಣ್ಯಕ್ಷೇತ್ರ ದೇವಸ್ಥಾನದಿಂದ ಅಥವಾ ದೈವಸ್ಥಾನದಿಂದ ಅಥವಾ ಊರಿನ ದೈವಸ್ಥಾನ ಇಲ್ಲದಂಥ ಊರಿನ ಭಜನಾ ಮಂದಿರದಿಂದ ಈ ತಂಡ ಮಳೆಗಾಲದಲ್ಲಿ ತಿರುಗಾಟ ಆರಂಭ ಮಾಡ್ತದೆ. ಅದು ದೀಪಾವಳಿಯ ಸಂದರ್ಭದಲ್ಲಿ ಮುಕ್ತಾಯ ಮಾಡುವಂತಹ ಸಂದರ್ಭ. ಕಾರಣ ಸ್ಪಷ್ಟ ಇದೆ. ಕಲಾವಿದರು ಆರ್ಥಿಕವಾಗಿ ತುಂಬ ಬಡವರಾಗಿದ್ದರು ಆ ಕಾಲದಲ್ಲೂ. ಈ ಕಾಲದಲ್ಲೂ ಕೆಲವರಿದ್ದಾರೆ. ಮಳೆಗಾಲದಲ್ಲಿ ಈ ಥರ ಕೆಲಸ ಮಾಡೋದಕ್ಕೆ ಅವರಿಂದ ಸಾಧ್ಯ ಇಲ್ಲ. ಬೇಸಿಗೆಗಾಲದಲ್ಲಿ ಯಕ್ಷಗಾನ ಮೇಳದ ತಿರುಗಾಟದಲ್ಲಿ ಹೋಗ್ತಾರೆ. ಮಳೆಗಾಲದ ಜೀವನೋಪಾಯಕ್ಕಾಗಿ ಈ ಚಿಕ್ಕ ಮೇಳವನ್ನು ಅಸ್ತಿತ್ವಕ್ಕೆ ತಂದಿದ್ದಾರೆ. ಅದರ ಜೊತೆಯಲ್ಲಿ ಕೆಲವು ಬಾಲ ಕಲಾವಿದರು ಅದರಲ್ಲಿ ತರಬೇತಿಯನ್ನು ಹೊಂದೋದಕ್ಕೂ ಸಾಧ್ಯತೆ ಇದೆ. ಒಂದೊಂದು ಮನೆಯಲ್ಲಿ ಒಂದೊಂದು ಪುಣ್ಯ ಪ್ರಸಂಗದ ತುಣುಕುಗಳನ್ನು ಒಂದು 20 ನಿಮಿಷದವರೆಗೆ ಪ್ರದರ್ಶನ ಮಾಡೋದ್ರ ಮೂಲಕ ಸಂಭಾಷಣೆ ಅದನ್ನೆಲ್ಲ ಸಿದ್ಧಿ ಮಾಡೋದಕ್ಕೆ ಸಾಧ್ಯತೆ ಇದೆ. ಹಾಗೆ ಭಾಗವತರು ತನ್ನ ಕಂಠವನ್ನು ಶುದ್ಧವಾಗಿ ಇರಿಸಿಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಹಾಗೆ ಮದ್ದಳೆಯವರು ಅವರ ಮದ್ದಳೆ ವಾದನ ಅದನ್ನು ಕೂಡ ಅದರಲ್ಲಿ ತರಬೇತಿಗೊಳ್ಳೋದಕ್ಕೆ ಇದೊಂದು ಸಾಮಾನ್ಯವಾಗಿ ಹೇಳುವುದಿದ್ರೆ ಒಂದು ಶಾಲೆ ಹಾಗೆ. ಈ ಚಿಕ್ಕ ಮೇಳ ಅಂದರೆ ಒಂದು ಶಾಲೆ ಹಾಗೆ. ಇಲ್ಲಿ ತರಬೇತಿಗೊಂಡವರು ಅವರು ಮುಂದಕ್ಕೆ ಪ್ರಬುದ್ಧ ಕಲಾವಿದರಾಗಿ ಪರಿವರ್ತನೆ ಹೊಂದ್ತಾರೆ. ಈ ಎಲ್ಲ ಹಿನ್ನೆಲೆ ಈ ಚಿಕ್ಕ ಮೇಳಕ್ಕಿದೆ. ಒಂದು 5 ಮಂದಿ ಕಲಾವಿದರ ಒಂದು ತಂಡ ಅಂದರೆ 5 ಮನೆಯವರ ಕುಟುಂಬದ ಜೀವನಕ್ಕೆ ಇದೊಂದು ಪೂರಕವಾದಂತಹ ವ್ಯವಸ್ಥೆ ಆಗ್ತದೆ. ಮಳೆಗಾಲದ ತಿರುಗಾಟದ ಮೂಲಕ ಅವರು ಸಂಪಾದನೆ ಮಾಡಿದ್ದು ಮನೆಗೆ ಹೋಗ್ತದೆ. ಮನೆ ಮಾಡಿದ ಮಕ್ಕಳು ಅವರ ಜೀವನ ಸಾಗಿಸೋಕ್ಕೆ ಇದೆಲ್ಲ ಪೂರಕವಾಗಿ ಆ ಸಂಗ್ರಹ ಅದನ್ನು ಉಪಯೋಗ ಮಾಡ್ತಾರೆ. ಅವರು ಕೂಡ ಸಮಾಜದಲ್ಲಿ ಎಲ್ಲರಂತೆ ಬಾಳೆ ಬದುಕಬೇಕು ಎನ್ನುವಂಥ ಆಶಯ ಕಲಾವಿದರಿಗೆ ಇರುವುದು ತಪ್ಪಲ್ಲ. ಹಾಗಾಗಿ ಈ ಒಂದು ಚಿಕ್ಕ ಮೇಳ ಅಂದರೆ ಮನೆ ಮನೆ ಯಕ್ಷಗಾನದ ಇದೊಂದು ತಂಡಗಳು ಹುಟ್ಟಿಕೊಂಡಿತು. ಇದಕ್ಕೆ ತುಂಬ ಇತಿಹಾಸ ಇದೆ. ಈಗಲ್ಲ, ಸಾಧಾರಣ ಒಂದು 200-250 ವರ್ಷಗಳ ಹಿಂದೆ ಕಾಸರಗೋಡಿನ ಒಂದು ಭಾಗದಲ್ಲಿ ಆರಂಭಗೊಂಡಿತು ಎನ್ನುವಂಥ ಪ್ರತೀತಿ ಇದೆ. ಆ ಬಳಿಕ ನಮ್ಮ ಜಿಲ್ಲೆಯಲ್ಲಿ ಈಗ ಸರ್ವಸಾಮಾನ್ಯ ಒಂದು 10-60 ಚಿಕ್ಕ ಮೇಳಗಳ ತಂಡ ಇದೆ. ಎಲ್ಲವೂ ಕಾರ್ಯಾಚರಿಸ್ತದೆ. ಅವರಲ್ಲಿ ಒಂದು ಶಿಸ್ತು ಇರಲಿಲ್ಲ. ಶಿಸ್ತು ಅಂದರೆ ಒಂದು ಮನೆಗೆ ಹೋಗುವಾಗ ಯಾವ ರೀತಿಯಲ್ಲಿ ಹೋಗಬೇಕು, ಅಲ್ಲಿ ಯಕ್ಷಗಾನವನ್ನು ಪ್ರದರ್ಶನ ಮಾಡುವಂಥ ರೀತಿ ಹೇಗಿರಬೇಕು, ಆ ಮನೆಯಲ್ಲಿ ಹೇಗೆ ವ್ಯವಹರಿಸಬೇಕು ಇತ್ಯಾದಿ ಅದರ ನಿಯಮಾವಳಿಗಳಿದೆ. ಅದನ್ನೆಲ್ಲ ನಾವು ಒಕ್ಕೂಟಕ್ಕೆ ಎಲ್ಲರನ್ನು ಕರೆಸಿ ಸಮಾಲೋಚನೆ ಮಾಡಿ ಅದಕ್ಕೊಂದು ಇದನ್ನಿತ್ತಮ್ ಹೀಗೆಯೇ ಇರಬೇಕೆನ್ನುವಂಥ ಒಂದು ಸೂಚನಾ ಪತ್ರವನ್ನು ನಾವು ಮಾಡಿ ಎಲ್ಲ ತಂಡಕ್ಕೂ ಕೊಟ್ಟಿದ್ದೇವೆ. ಆದರೆ ಕೆಲವರು ಅದನ್ನು ನಗಣ್ಯ ಅಂತ ಭಾವಿಸಿ ಇಚ್ಛಾನುಸಾರ ಕೆಲವರು ತಿರುಗಾಟ ಮಾಡೋದು ಇದೆ. ಅದಕ್ಕೂ ನಾವು ಕಡಿವಾಣ ಹಾಕುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಏನೆಲ್ಲ ನಮ್ಮಿಂದ ಗರಿಷ್ಠ ಮಟ್ಟದಲ್ಲಿ ಇದನ್ನು ಉತ್ಕೃಷ್ಟವಾದಂಥ ಪ್ರದರ್ಶನ ನೀಡುವಂತಹ ಒಂದು ನಮ್ಮ ಉದ್ದೇಶ ಉಂಟು, ಅದು ಸಾಕಾರ ಆಗುವಲ್ಲಿ ನಾವು ಗರಿಷ್ಠ ಪ್ರಯತ್ನವನ್ನು ಪಡ್ತಾ ಇದ್ದೇವೆ. ಈ ಸಮಿತಿ ಜಿಲ್ಲಾ ಮಟ್ಟದಲ್ಲಿ ಅಸ್ತಿತ್ವಕ್ಕೆ ಬಂದಿದೆ. ಈಗಾಗಲೇ ನೋಂದಾವಣೆ ಕೂಡ ಆಗಿದೆ, ರಿಜಿಸ್ಟ್ರೇಷನ್ ಆಗಿದೆ. ಆ ಮೂಲಕ ಇದಕ್ಕೊಂದು ಕಾನೂನಾತ್ಮಕವಾದಂತಹ ಒಂದು ಬಲವು ಬರಬೇಕು ಎನ್ನುವಂಥ ಉದ್ದೇಶದಿಂದ ಒಕ್ಕೂಟದ ಒಂದು ರಿಜಿಸ್ಟ್ರೇಷನ್ ಕೂಡ ಮಾಡಿದ್ದೇವೆ. ಇನ್ನು ಈಗ ನಮಗೆ ಪ್ರಸ್ತುತ ಒಂದು ಸಮಸ್ಯೆ ಅಂತ ಹೇಳಿದರೆ ಅದು ಸಮಸ್ಯೆ ಹೌದು. ಕೆಲವರು ಈ ನಮ್ಮ ಚಿಕ್ಕ ಮೇಳದ ಒಕ್ಕೂಟದಲ್ಲಿ ನೋಂದಾಯಿಸಿಕೊಳ್ಳದೆ ಅವರ ಇಷ್ಟಾನುಸಾರ ಎಲ್ಲೋ ಒಂದು ಚಿಕ್ಕ ಮೇಳವನ್ನು ಮಾಡಿಕೊಂಡು ಮನೆಗೆ ಹೋಗಿ ಕಳೆದ ವರ್ಷ
ಒಂದು ಅನಪೇಕ್ಷಿತ ಘಟನೆ ಕೂಡ ನಮ್ಮ ಮಂಗಳೂರು ಹೊರಭಾಗದಲ್ಲಿ ಒಂದು ನಡೆದಿದೆ. ಒಂದು ಮನೆಗೆ ಹೋದವರು ಒಂದು ಮೊಬೈಲ್ ಮೌಲ್ಯಯುತವಾದಂಥ ಮೊಬೈಲನ್ನು ಆ ತಂಡದ ಒಬ್ಬರು ಎಗರಿಸಿ ಇಡೀ ಚಿಕ್ಕಮೇಳ ಎನ್ನುವಂತಹ ಈ ಒಂದು ಯಾವ ಕಾರ್ಯಕ್ರಮ ನೀಡುವಂತಹ ತಂಡಗಳಿದೆಯೋ ಎಲ್ಲರ ಮೇಲೆಯೂ ಒಬ್ಬರು ಮಾಡುವಂತಹ ತಪ್ಪಿನಿಂದಾಗಿ ಅದು ಎಲ್ಲರಿಗೂ ಅದೊಂದು ಅಪವಾದ ಭೀತಿ ಬಂದಿದೆ. ಎಲ್ಲ ಹಿನ್ನೆಲೆಯನ್ನು ಇಟ್ಟುಕೊಂಡು ನಾವು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಭೇಟಿ ಮಾಡಿ ಅವರಿಗೆ ಮನವಿ ಸಲ್ಲಿಸುವ ಮೂಲಕ ಕಾನೂನಿನ ನಮಗೆ ರಕ್ಷಣೆಯೂ ಬೇಕು. ಈ ನಮ್ಮ ಚಿಕ್ಕಮೇಳದ ನಿಯಮಾನುಸಾರ ಒಕ್ಕೂಟದಲ್ಲಿ ನೋಂದಾವಣೆ ಆಗದೆ ಇಚ್ಛಾನುಸಾರ ಕೆಲವರು ಚಿಕ್ಕಮೇಳ ಮಾಡಿದರೆ ದಯವಿಟ್ಟು ಅದಕ್ಕೆ ಕಡಿವಾಣ ಹಾಕುವಂತಹ ನಮ್ಮ ಒಂದು ಚಿಂತನೆಗೆ ನೀವು ಅನುಕೂಲ ಮಾಡಿಕೊಡಬೇಕೆನ್ನುವಂತಹ ಒಂದು ಭಿನ್ನಹವನ್ನು ನಾವು ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾಡಿಕೊಡ್ತೇವೆ. ಕಳೆದ ವರ್ಷ ಕೂಡ ನಾವು ಕೇಳಿಕೊಂಡಿದ್ದೇವೆ, ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಈ ವರ್ಷ ಕೂಡ ಸ್ಪಂದಿಸಬಹುದು ಎನ್ನುವಂತಹ ವಿಶ್ವಾಸ ಇದೆ. ಒಟ್ಟಿನಲ್ಲಿ ಬಡ ಕಲಾವಿದರ ಬದುಕಿಗೆ ಅನ್ಯಾಯ ಆಗಬಾರ್ದು. ಕಲಾವಿದರನ್ನು ಹೇಳಿಕೊಂಡು ಎಲ್ಲೋ ಘಟ್ಟದವರನ್ನು ಕರೆಸಿ ಅವರಿಂದ ಏನೋ ವೇಷವನ್ನು ಮಾಡಿಸಿ ಮನೆಗೆ ಹೋಗಿ ಅದು ಶಿಸ್ತಿಲ್ಲ, ನಿಯಮ ಇಲ್ಲ, ಅಂಥದ್ದು ಆಗಬಾರ್ದು ಎನ್ನುವಂಥ ಉದ್ದೇಶ ಹೊರತು ನಮಗೆ ಯಾರ ಬದುಕಿಗೂ ನಾವು ಸಮಸ್ಯೆ ಮಾಡೋದು ಉದ್ದೇಶ ಇಲ್ಲ. ನಿಜವಾದ ಅರ್ಹ ಕಲಾವಿದರಿಗೆ ಅದರಿಂದ ಅನ್ಯಾಯ ಆಗ್ತದೆ. 2 ವರ್ಷಗಳ ಹಿಂದೆ ಚಿಕ್ಕಮೇಳ 1-2-3 ಕಡೆಯಲ್ಲಿ ಅನಪೇಕ್ಷಿತ ಘಟನೆ ಆದಾಗ ಇದು ಬೇಡ, ಇದನ್ನು ನಿಲ್ಲಿಸುವಂಥ ಒಂದು ಸಂಘಟನೆಯವರೆಲ್ಲ ಮುಂದೆ ಬಂದಿದ್ದರು. ನಮ್ಮ ಧರ್ಮಕ್ಕೆ ಅಪಚಾರ ಆಗ್ತದೆ, ಹೀಗೆಲ್ಲ ಮಾಡಬಾರ್ದು ಅಂತ. ಆವಾಗ ಕಲಾವಿದರ ಕೂಗನ್ನು ಕೇಳಿ ನಾವು ಬೀಚ್ ರೋಡ್ನಲ್ಲಿ ಬಂಟ್ವಾಳದ ಬೀಚ್ ರೋಡ್ನಲ್ಲಿ ಒಂದು ಸಭೆ ಕರೆದು ಅಲ್ಲಿ ಚಿಂತನ ಮಂಥನ ಮಾಡಿದೆವು. ಇದಕ್ಕೊಂದು ಒಕ್ಕೂಟ ರಚನೆ ಮಾಡುವ, ಒಕ್ಕೂಟದ ನಿಯಮಾನುಸಾರ ನಿರ್ದೇಶನದಿಂದ ಮುಂದಕ್ಕೆ ಮನೆ ಯಕ್ಷಗಾನ ಮಾಡೋಣ ಎನ್ನುವಂಥ ಅಭಿಪ್ರಾಯ ಮೂಡಿಬಂತು. ಸುದ್ದಿಗೋಷ್ಠಿಯಲ್ಲಿ ತೆಂಕುತಿಟ್ಟು ಚಿಕ್ಕಮೇಳಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಕುಮಾರ್ ಮಾಲೆಮಾರ್, ಜೊತೆ ಕಾರ್ಯದರ್ಶಿ ಕಡಬ ದಿನೇಶ್ ರೈ, ಉಪಾಧ್ಯಕ್ಷರು ರಮೇಶ್ ಕುಲಶೇಖರ, ದಿವಾಕರ್ ದಾಸ್, ಮೋಹನ ಕಲಂಬಾಡಿ ಹಾಗೂ ಸಂತೋಷ್ ಸುದರ್ಶನ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.